ನನಗಂತೂ ಕೆಲವು ಸಾರಿ ಅನಿಸುತ್ತೆ ಈ ಹುಡುಗರು ದೇವ್ರಿಗಿಂತನೂ ದೊಡ್ಡ ಮನಸ್ಸಿರೋರು ಅಂತ. ಯಾಕಪ್ಪ ಅಂದರೆ ಹುಡುಗರು ಹೇಗಪ್ಪ ಅಂದರೆ ಸಿಗಲ್ಲ ಅಂತ ಗೊತ್ತಿದ್ರೂ ಪ್ರೀತಿ ಮಾಡ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಇಷ್ಟಪಟ್ಟಿದ್ದಂಥ ವ್ಯಕ್ತಿ ಸಿಕ್ಕಿಲ್ಲ ಅಂದರೂ ಅವ್ರ ಬಗ್ಗೆ ಯಾವತ್ತೂ ತಪ್ಪಾಗಿ ಮಾತಾಡಲ್ಲ. ಅವ್ರ ನೆನಪಲ್ಲೇ ಸದಾ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರನ್ನ ಎಲ್ಲಾದರೂ ತುಂಬ ವರ್ಷದ ನಂತರ ನೋಡಿದ್ರು, ಎಷ್ಟೇ ವರ್ಷ ಆದಮೇಲೆ ಅವರು ನೋಡಿದ್ರು ಅವ್ರ ಬಗ್ಗೆ ಒಂದು ಕೆಟ್ಟು ಮಾತಾಡಲ್ಲ, ಒಂದು ಕೆಟ್ಟು ಅಭಿಪ್ರಾಯ ಹೇಳಲ್ಲ. ಅವ್ರು ನನ್ನ ಜೊತೆ ಇದ್ದವರು, ನನಗೆ ಮೋಸ ಮಾಡೋದವರು, ನನ್ನನ್ನು ಬಿಟ್ಟು ಹೋದವರು ಅಂತ ಯಾವತ್ತೂ ಏನೂ ಹೇಳಲ್ಲ. ಅವ್ರು ಎಲ್ಲೇ ಇರಲಿ, ನಾನು ಇಷ್ಟಪಟ್ಟಿದ್ದ ಹುಡುಗಿ ಚೆನ್ನಾಗಿರಲಿ, ನನ್ನ ಹುಡುಗಿ ಅಂತ ಆಗಲೂ ಅವ್ರ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇರುತ್ತೆ. ಬೇರೆ ಯಾರೇ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಹೋದರೂ ಅವ್ರು ಅದನ್ನು ಸಹಿಸೋದು ಇಲ್ಲ, ತಪ್ಪಾಗಿ ಮಾತಾಡೋಕ್ಕೂ ಬಿಡಲ್ಲ. ಅವ್ರಿಗೆ ಕಷ್ಟ ಬಂದ್ರೂ, ಬಿಟ್ಟು ಹೋದವ್ರಿಗೆ ಕಷ್ಟ ಬಂದ್ರೂ ಸಹಿಸ್ಕೊಳ್ಳಲ್ಲ. ಆ ಕಷ್ಟನ ಇವ್ರ ಕೈಯಲ್ಲಿ ಆದಷ್ಟು ಸಾಲ್ವ್ ಮಾಡ್ತಾರೆ. ಐ ಥಿಂಕ್ ಇದಕ್ಕೆ ಅನಿಸುತ್ತೆ ನಂಗೆ ಹುಡುಗರು ಸೂಪರ್ ಗುರು ಅಂತ ಹೇಳಬೇಕು ಅನ್ಸೋದು. ನಿಜ ಅಲ್ವಾ?